ಉಡುಪಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಾ ಇರುವ ಕುಂಭದ್ರೋಣ ಮಳೆ ಎಂದೂ ಕೂಡ ಮುಂದುವರೆದಿದೆ. ನಿರಂತರ ಧಾರಾಕಾರ ಮಳೆಗೆ ಬ್ರಹ್ಮಾವರ ತಾಲೂಕು ಭಾಗದ ಕೋಟ, ಮಣೂರು, ಗಿಳಿಯಾರು, ತೆಕ್ಕಟ್ಟೆ ಭಾಗದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಇಲ್ಲಿ ಕೃಷಿಕರು ಬೆಳೆದ ಬೆಳೆ ನೆರೆಯ ಪಾಲು ಆಗಿದೆ ಅಂತ ಕೃಷಿಕರು ನೊಂದು ನುಡಿದಿದ್ದಾರೆ. ಜೋರಾಗಿ ಬೀಸ್ತಾ ಇರುವ ಗಾಳಿ ಮಳೆಗೆ ಹಲವು ಕಡೆಗಳಲ್ಲಿ ಮರಗಳು ಧರಾಶಾಹಿಯಾಗಿವೆ. ಇನ್ನು ಇಲ್ಲಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ರಣಕಟ ಕಮಲಶಿಲೆ ಕ್ಷೇತ್ರಕ್ಕೂ ಕೃತಕ ನೆರೆ ನೀರು ನುಗ್ಗಿದೆ.